ವಿದ್ಯಾಭ್ಯಾಸದ ಬಗ್ಗೆ ಅವರ ಊರಲ್ಲಿ ಜನರಿಗೆ ವಿದ್ಯೆಯನ್ನು ಒದಗಿಸುವಂಥ ಕೆಲಸ ಆಗಬೇಕು ಅಂತ ಪಣ ತೊಟ್ಟು ತನ್ನ ಯಾವ ವ್ಯಾಪಾರ ಮಾಡ್ತಾರ ಅದರಲ್ಲಿ ಒಂದಿಷ್ಟು ಕಿಂಚಿತ್ತ ಮೊತ್ತವನ್ನು ಅದಕ್ಕೋಸ್ಕರ ಮೀಸಲಾಗಿಟ್ಟುಕೊಂಡು ಇವತ್ತು ಆ ಭಾಗದಲ್ಲಿ ಮೊದಲ ಬಾರಿಗೆ ಒಂದು ಶಾಲೆಯನ್ನು ತೆರೆಯುವಂಥ ಅವಕಾಶ ಹಾಜಬ್ರವರಿಂದ ಆಗಿದೆ. ತದನಂತರ ಆ ಶಾಲೆಯ ಅಭಿವೃದ್ಧಿಗೋಸ್ಕರ ಹಗಲು ರಾತ್ರಿ ಎನ್ನದೇ ಶಾಲೆಗೆ ಕಟ್ಟಡ ಆಗಬೇಕು, ಒಳ್ಳೆಯ ಅಧ್ಯಾಪಕರು ಬೇಕು, ಶಾಲೆಯ ಒಳ್ಳೆಯ ಹೆಸರು ಬರಬೇಕೆಂಬ ದೃಷ್ಟಿಯಲ್ಲಿ ಇಟ್ಕೊಂಡು ಇವತ್ತು ಆ ಶಾಲೆಯನ್ನು ಪ್ರಥಮ ದರ್ಜೆ ಕಾಲೇಜ್ ತನಕ ಕೊಂಡೋಗುವಂಥ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಅವರು ಪದವಿ ಪೂರ್ವ ಕಾಲೇಜನ್ನು ಮಾಡಬೇಕು ಅಂತ ಈಗಾಗಲೇ ಭಾಳ ಒತ್ತಾಯ ಮಾಡ್ತಾ ಇದ್ದಾರೆ. ಈ ಭಾಗದ ಶಾಸಕರು ಮಾಜಿ ಸಚಿವರಾದಂಥ ಸನ್ಮಾನ್ಯ ಯು ಟಿ ಖಾದರ್ ಅವರು ಅವರ ಮನವಿಗೆ ಸ್ಪಂದಿಸಿ ಈಗಾಗಲೇ ಕ್ರಮ ಕೈಗೊಂಡಿದ್ದು ಮುಂದಿನ ದಿನಗಳಲ್ಲಿ ಅವರ ಉದ್ದೇಶ ಅವರು ಕಂಡಂಥ ಕನಸು ಖಂಡಿತವಾಗಿ ಈಡೇರ್ತದೆ ಎಂಬ ಭರವಸೆ ನಮಗಿದೆ. ಸನ್ಮಾನ್ಯ ಹಾಜಬ್ರರಂಥ ಆ ಮನಸ್ಸಿರುವಂಥವರು ಈ ನಮ್ಮ ಉಳ್ಳಾಳ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿ ಬಹಳಷ್ಟು ಶ್ರಮಪಟ್ಟು ಇವತ್ತೊಂದು ವಿದ್ಯಾಸಂಸ್ಥೆಯನ್ನು ಸ್ಥಾಪನೆ ಮಾಡಿಕೊಂಡು ಅವರಂಥ ಆ ನಿಲುವನ್ನು ಪ್ರತಿ ಗ್ರಾಮದಲ್ಲಿ ಪ್ರತಿಯೊಬ್ಬ ನಾಯಕರು ಹಮ್ಮಿಕೊಂಡಾಗ ಖಂಡಿತವಾಗಿಯೂ ಈ ರಾಷ್ಟ್ರ, ಈ ದೇಶ ಯಾವುದೇ ವಿದ್ಯೆಗೆ ಕೊರತೆ ಆಗದ ರೀತಿಯಲ್ಲಿ ಹೆಜ್ಜೆಗೆ ಈಗ ಬಹಳಷ್ಟು ವಿದ್ಯಾಸಂಸ್ಥೆಗಳು ನಡೀತಾ ಇದೆ. ಆದರೆ ಒಂದು ಉಚಿತ ಶಿಕ್ಷಣವನ್ನು ಕೊಟ್ಟುಕೊಂಡು ಬಡವರಿಗೆ ಕೂಡ ವಿದ್ಯೆಯ ಫಲ ಪ್ರತಿಯೊಬ್ಬರು ಬಡವರು ಕೂಡ ವಿದ್ಯಾವಂತರಾಗಬೇಕೆಂಬ ದೃಷ್ಟಿಯಲ್ಲಿ ಇಟ್ಕೊಂಡು ಹಾಜಬ್ರವರು ಹಾಕಿಕೊಂಡಂಥ ಅವರ ಮನಸ್ಸು ಏನಿತ್ತು ಇವತ್ತು ರಾಷ್ಟ್ರದಾದ್ಯಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಒಂದು ಗುರುತಿಸುವಂಥ ಕ್ರಮ ಆಗಿದೆ. ಮುಂದಿನ ದಿನಗಳಲ್ಲಿ ಕೂಡ ಅವರು ಇನ್ನಷ್ಟು ಹೆಚ್ಚು ಕೆಲಸ ಕಾರ್ಯವನ್ನು ಮಾಡಲು ಭಗವಂತನು ಅವರಿಗೆ ಆಶೀರ್ವದಿಸಲಿ ಅಂತ ಅವರನ್ನು ದೇವರ ಹತ್ರ ಬೇಡಿಕೊಂಡು ಈ ಸಮಾರಂಭದಲ್ಲಿ ಭಾಗವಹಿಸಿದಂಥ ಎಲ್ಲ ನಮ್ಮ ಪಕ್ಷದ ಪೇರೆಂಟ್ ಬಾಡಿ ಮತ್ತು ಯುವಕ ಕಾಂಗ್ರೆಸ್, ಮಹಿಳಾ ಕಾಂಗ್ರೆಸ್ ಮತ್ತು ಎಲ್ಲ ಘಟಕಗಳ ಪದಾಧಿಕಾರಿಗಳಿಗೆ ನಾನು ಉಳ್ಳಾಲ್ ಬ್ಲಾಕ್ ಕಾಂಗ್ರೆಸ್ ಪರವಾಗಿ ಅಭಿನಂದನೆ ಮಾಡಿಕೊಂಡು ತಾವು ಕೂಡ ಹಾಜಬ್ರವರ ಕೆಲಸ ಕಾರ್ಯ ಏನಿದೆ ಅವರಿಗೆ ಬೆನ್ನು ಕೊಟ್ಟು ಅವರೊಂದಿಗೆ ಸೇರಿಕೊಂಡು ಮುಂದಿನ ದಿನಗಳಲ್ಲಿ ನೀವು ಕೂಡ ಒಳ್ಳೆಯ ಒಬ್ಬ ಉತ್ತಮ ಕಾರ್ಯಕರ್ತರಾಗಿ ಗುರುತಿಸುವಂಥ ಅವಕಾಶ ಎಲ್ಲರಿಗೂ ಆಗಲಿ ಅಂತ ಹೇಳಿಕೊಂಡು ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ನಾನು ನನ್ನ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಕ್ತಾಯಗೊಳಿಸಿ ನಮಗೆ ವಿವರಿಸಿದ್ದಾರೆ. ಅವರು ತನ್ನ ಸರಳ ಜೀವನದಲ್ಲಿ ತಮ್ಮ ದುಡಿಮೆ ಕಾಯಕವೇ ಕೈಲಾಸವೆಂಬಂತೆ ಅದಕ್ಕೆ ಹೋಗೊಟ್ಟು ಸಮಾಜ ಸೇವೆಯಲ್ಲಿ ತೊಡಗಿಕೊಂಡು ತನ್ನ ಸರಳತೆ, ತನ್ನ ಸ್ವಭಾವ ಗುಣಗಳಿಂದ ಇವತ್ತು ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಈ ಪ್ರಶಸ್ತಿಯನ್ನು ಗಳಿಸಿಕೊಂಡು ನಮಗೂ ನಮ್ಮ ಸಮುದಾಯಕ್ಕೂ ನಮ್ಮ ದೇಶಕ್ಕೂ ಒಂದು ಒಳ್ಳೆಯ ಕೀರ್ತಿಯನ್ನು ತಂದುಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಅವರ ಸೇವೆಯು ಸದಾ ನಮ್ಮ ಈ ದೇಶಕ್ಕೆ ಮುಂದೆಯೂ ಸಿಗುವಂತಾಗಲಿ, ಅವರಿಗೂ ಇನ್ನಷ್ಟು ಪ್ರಶಸ್ತಿಗಳು ಅವರನ್ನು ಹುಡುಕಿಕೊಂಡು ಬರಲಿ ಎಂದು ಹಾರೈಸುತ್ತಾ ಸಮಯದ ಅಭಾವ ಇರುವುದರಿಂದ ನಾನು ಹೆಚ್ಚೇನು ಮಾತನಾಡಕ್ಕೆ ಹೋಗುವುದಿಲ್ಲ. ಇಲ್ಲಿ ಭಾಗವಹಿಸಿದಂಥ ಎಲ್ಲರಿಗೂ ಮಂಜನಾಡಿ ಗ್ರಾಮ ಸಮಿತಿ ಹಾಗೂ ಯುವ ಕಾಂಗ್ರೆಸ್ ಮಂಜನಾಡಿ ಘಟಕ ಇದರ ವತಿಯಿಂದ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಕೊನೆಗೊಳಿಸುತ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್. ಇದೀಗ ಕಾರ್ಯಕ್ರಮವನ್ನು ಬೇಗನೆ ಮುಗಿಸಲಿದ್ದೇವೆ. ಇದೀಗ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಹಾಜಬ್ಬರದ ಊರಿನೇ ಹತ್ತಿರದೇವರೇ ಆದಂತಹ ನಮ್ಮ ಯುವ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾದಂತಹ ಫಿರೋಜ್ ಮಾಲಾ. ಹರೇಕಲ್ ಅಂತ ಹೇಳಿದರೆ ನಮಗೆ ಪಾವೂರಿಗೆ ಅದೊಂದು ನೆರೆಯ ಗ್ರಾಮ. ಒಬ್ಬ ಬಡವ ಅವನಿಗೆ ಸಾಮಾಜಿಕ ಕಳಕಳಿ ಇದ್ದರೆ, ಸಾಮಾಜಿಕವಾಗಿ ಏನಾದರೂ ಮಾಡಬಹುದಂತೇಳಿ ಅವನ ಮನಸ್ಸಲ್ಲಿದ್ದರೆ ಅದು ಸಮಾಜ ಅದನ್ನು ಗುರುತಿಸ್ತದೆ ಅಂತ ಹೇಳೋದಕ್ಕೆ ಒಂದು ಉದಾಹರಣೆ ಕೊಡೋದಾದರೆ ಅದು ಹರೇಕಲ್ ಹಾಜಬ್ಬರ್ ಅಂತ ಪ್ರತ್ಯಕ್ಷ ಉದಾಹರಣೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂತ ಹೇಳಿದರೆ ಬಡವನಾಗಿ ಕೂಡ ನಾವು ಕೆಲವರು ಭಾವಿಸ್ತಾರೆ, ನಾನೊಬ್ಬ ಬಡವ, ನಾನು ಏನು ಮಾಡಿದರೆ ಸಾಧನೆ ಮಾಡ್ಬೋದು ಅಂತೇಳಿ ಏನಾದರೂ ಭಾವಿಸ್ಬೋದು. ಆದರೆ ಇದು ನಮಗೆ ಪ್ರತ್ಯಕ್ಷ ಸಾಕ್ಷಿ ಅಂತ ಹೇಳ್ಬೋದು. ಬಡ ಕುಟುಂಬದಲ್ಲಿ ಹುಟ್ಟಿದವರು, ಏನೂ ಇಲ್ಲದವರು, ಆದರೂ ಕೂಡ ಇಡೀ ದೇಶದಾದ್ಯಂತ ಇವತ್ತು ಹಾಜಬ್ಬರ್ ಅವರ ಹೆಸರು. ನಾನೆಲ್ಲಿ ಹೋದರೂ ಕೂಡ ನಾನು ನೋಡ್ತಾ ಇದ್ದೇನೆ, ಎಲ್ಲಿ ಅಂಗಡಿ ಬಾಗಿಲಲ್ಲಿ ನೋಡುವಾಗ, ಯಾವ ಜಾಗದಲ್ಲಿ ನೋಡುವಾಗ, ಜಿಲ್ಲೆಯಾದ್ಯಂತ, ರಾಜ್ಯದಾದ್ಯಂತ, ದೇಶದಾದ್ಯಂತ ಅವರು ಕ್ರಿಕೆಟ್ ಆಟ ಆಡುವವರ ಬಾಯಲ್ಲಿಯೂ ಕೂಡ ಹಾಜಬ್ಬ ಇವತ್ತು ದೇಶದ
ಫಿಲ್ಮ್ ಆ್ಯಕ್ಟರ್ ಅವರ ಬಾಯಲ್ಲಿ ನೋಡುವಾಗಲೂ ಕೂಡ ಇವತ್ತು ಹಾಜಬ್ಬರವರು ಎಲ್ಲ ಸಾಂಸ್ಕೃತಿಕ ದೊಡ್ಡ ದೊಡ್ಡ ದೇಶದಾದ್ಯಂತ ಕಾರ್ಯಕ್ರಮಗಳನ್ನು ಮಾಡುವವರ ಬಾಯಲ್ಲಿ ಕೂಡ ಹಾಜಬ್ಬ ಹರೇಕಲ ಒಂದು ಸಣ್ಣ ಗ್ರಾಮದ ಒಬ್ಬ ಹಳ್ಳಿಯ ಒಬ್ಬ ಬಡವರ ಹೆಸರನ್ನು, ಒಬ್ಬ ಬಡಪಾಯ ಹೆಸರು ಡೆಲ್ಲಿಯ ತನಕ ಅವರೆಲ್ಲರೂ ಕೂಡ ಹೇಳಬೇಕಾದ್ರೆ ಅವರ ಬಾಯಲ್ಲಿ ಅದು ವಿಶೇಷ. ನಾವು ಇದನ್ನು ಏನು ಸಣ್ಣ ರೀತಿಯಲ್ಲಿ ನೋಡುವಾಗಿಲ್ಲ. ಇದು ಪದ್ಮಶ್ರೀ ಅಂತ ಹೇಳಿದರೆ ನಮಗೇನು ಹುಡುಗಾಟ ಏನಲ್ಲ. ಇದು ದೇಶದ 4ನೇ ಪ್ರಶಸ್ತಿ. ಇದು ಈ ದೇಶದ 4ನೇ ಪ್ರಶಸ್ತಿ ಒಬ್ಬ ಸಣ್ಣ ಹಳ್ಳಿಯ, ಅದು ಕೂಡ ಶ್ರೀಮಂತರು ತೆಗೆದಿದ್ರೆ ಭಾಳ ಏನು ವಿಶೇಷ ಆಗ್ತಿರ್ಲಿಕ್ಕಿಲ್ಲ. ಇವತ್ತು ದುಡ್ಡು ಕೊಟ್ಟು ಕೂಡ ಪ್ರಶಸ್ತಿ ತೆಗೆಯುವಂಥ ಎಷ್ಟೋ ಸನ್ನಿವೇಶ ನಾವು ನೋಡಿದ್ದೇವೆ. ಪರ್ಚೇಸ್ ಮಾಡ್ತಾರೆ ಪ್ರಶಸ್ತಿಯನ್ನು. ಆದರೆ ಇವರು ಕಿತ್ತಲೆ ಹಣ್ಣು ಮಾರಾಟ ಮಾಡುವಾಗ ನನಗೆ ಬಂದ ಸುದ್ದಿ ಅಂತ ಹೇಳಿದ್ರೆ, ಇವ್ರ ಹತ್ರ ಯಾರೋ ಒಬ್ಬರು ಇಂಗ್ಲೀಷಲ್ಲಿ ಮಾತಾಡ್ತಾರಂತೆ, ರೇಟ್ ಏನ ಕೇಳ್ತಾರಂತೆ ಇಂಗ್ಲೀಷಲ್ಲಿ. ಅಲ್ವಾ ಸರ್? ಅವತ್ತು ಇವರಿಗೆ ಅದಕ್ಕೆ ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ ಇಂಗ್ಲೀಷಲ್ಲಿ ಕೇಳುವಾಗ. ಇವರು ಕಿತ್ತಲೆ ಹಣ್ಣು ಮಾರ್ತಾ ಇದ್ರು. ಅವತ್ತೇ ತೀರ್ಮಾನಿಸಿದ್ರಂತೆ, ನನಗೆ ಇಂಗ್ಲೀಷಲ್ಲಿ ಮಾತಾಡಲಿಕ್ಕೆ ಆಗ್ತಾ ಇಲ್ಲ, ನಾನು ಕಲೀಲಿಲ್ಲ, ನನ್ನ ಊರಿನ ನಾನೆಲ್ಲಿ ಜೀವಿಸ್ತಾ ಇದ್ದೇನೆ, ನನ್ನ ಊರಿನ ಮಕ್ಕಳು ಕಲಿಬೇಕಂತೇಳಿ ಯಾವತ್ತೂ ಒಬ್ಬ ಕಿತ್ತಲೆ ಮಾರುವಾಗ ಇಂಗ್ಲೀಷಲ್ಲಿ ಮಾತಾಡಿದಾನೆ. ಅವತ್ತೇ ತೀರ್ಮಾನಿಸಿದರು, ನನ್ನ ಗ್ರಾಮದಲ್ಲಿ ನಾನು ಶಾಲೆಯನ್ನು ಪ್ರಾರಂಭಿಸ್ತೇನೆ ಅಂತೇಳಿ ಆ ಒಂದು ಹಠವನ್ನು ಹಿಡಿದು ಆ ಒಂದು ಮದ್ರಸದಲ್ಲಿ ಏನೋ ಶಾಲೆ ಪ್ರಾರಂಭಿಸಿ, ತದನಂತರ ನಮಗೆ UT ಫರೀದ್ ಅವರನ್ನು ನಾವು ಈ ಒಂದು ಸಭೆಯಲ್ಲಿ ಖಂಡಿತವಾಗಿ ಕೂಡ ನೆನಪಿಸಬೇಕು. ಯಾಕಂತ ಹೇಳಿದರೆ ಭಾಳಷ್ಟು ಈ ಒಂದು ಹಾಜಬ್ಬರವರಿಗೆ ನೆರವಾಗಿದ್ದಂಥ ರಾಜಕೀಯ ವ್ಯಕ್ತಿ ಅಂತ ಹೇಳಿದರೆ UT ಫರೀದ್ ಅವರು. ಪ್ರಾರಂಭದಲ್ಲಿ UT ಫರೀದ್ರವರ ಮನೆಗೆ ಭಾಳಷ್ಟು ಬಾರಿ ಹಾಜಬ್ಬರವರು ಹೋಗಿದ್ದಾರೆ. ಬೆಳಿಗ್ಗೆ 6 ಗಂಟೆ 7 ಗಂಟೆ ಆಗುವಾಗ ಹಾಜಬ್ಬರವರು UT ಫರೀದ್ರವರ ಮನೆಯಲ್ಲಿ ಬಹಳಷ್ಟು ಶ್ರಮ ಪಟ್ಟಿದ್ದಾರೆ. ಒಬ್ಬ ಅರ್ಹ ವ್ಯಕ್ತಿಯೇ ಏನು ಪದ್ಮಶ್ರೀ ಪ್ರಶಸ್ತಿ ಪಡೆದಿದ್ದಾರೆ, ಅದಕ್ಕೆ ಅರ್ಹ ವ್ಯಕ್ತಿ ಅಷ್ಟೇ ಕಷ್ಟಪಟ್ಟಿದ್ದಾರೆ. ಬೆಳಿಗ್ಗೆ ಹೋಗಿ UT ಫರೀದ್ ಅವರ ಮನೆಯಲ್ಲಿ ಕೂತ್ಕೊಳ್ಳೋದು, ನಾನು ಶಾಲೆ ಪ್ರಾರಂಭಿಸಿದ್ದೇನೆ, ನನಗೆ ಅದಾಗಬೇಕು, ನನಗೆ ಇದಾಗಬೇಕಂತೇಳಿ. UT ಫರೀದ್ರವರು ಕೂಡ ಇವರ ಆ ಒಂದು ಕಾಳಜಿಯನ್ನು ನೋಡಿಕೊಂಡು, ಏನು ಇವರು ಊರಿಗೋಸ್ಕರ ಇಷ್ಟೆಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಅದಕ್ಕೆ UT ಫರೀದ್ರವರು ತಕ್ಕದೆಯಾಗಿ ಸ್ಪಂದಿಸಿದ್ದಾರೆ, ಇವರಿಗೆ ನೆರವಾಗಿದ್ದಾರೆ. ಅದನ್ನು ನಾನು ಈ ವೇದಿಕೆಯಲ್ಲಿ ಖಂಡಿತವಾಗಿ ಕೂಡ ಅವರನ್ನು UT ಫರೀದ್ರವರನ್ನು, ದಿವಂಗತ UT ಫರೀದ್ರವರು ನೆನಪಿಸಲೇಬೇಕು. ಈಗ ಅವರ ಮಗ, ನಮ್ಮ ನೆಚ್ಚಿನ ಶಾಸಕರು, ಮಾಜಿ ಸಚಿವರಾದಂಥ UT ಖಾದರ್ ಅವರು ಕೂಡ ಭಾಳಷ್ಟು ತೆರೆಮರೆಯಲ್ಲಿ, ಯಾರಿಗೂ ಗೊತ್ತಿಲ್ಲ, ಭಾಳಷ್ಟು ಬಾರಿ ಅವರಿಗೆ ಬೇರೆ ಬೇರೆ ವಿಷಯದಲ್ಲಿ ಅವರ ಶಾಲೆಗೆ ಅವರು ನೆರವಾಗಿದ್ದಾರೆ. ನಾನು ತುಂಬ ಅವರನ್ನು ಅಭಿನಂದಿಸ್ತೇನೆ. ಮತ್ತು ನನ್ನ ಯುವ ಕಾಂಗ್ರೆಸ್ನ ಮಂಜುನಾಡಿಯವರನ್ನು ನಾನು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ಯಾಕಂತ ಹೇಳಿದರೆ ಒಂದು ಒಳ್ಳೆಯ ಸಾಮಾಜಿಕವಾದಂಥ ವಿಚಾರವನ್ನು ನೀವು ಕೈಗೊಂಡಿದ್ದೀರಾ. ಇವತ್ತು ಆಟೋಟ ಸ್ಪರ್ಧೆ ಮತ್ತೊಂದು ಮಾಡುವಂಥ ಈ ಒಂದು ಸನ್ನಿವೇಶದಲ್ಲಿ ನೀವಿವತ್ತು ಹಾಜಬ್ಬರವರನ್ನು ಗುರುತಿಸಿ ಈ ಒಂದು ಕಾರ್ಯಕ್ರಮ ಮಾಡಿದ್ದಕ್ಕೆ ಉಳ್ಳಾಲ ಬ್ಲಾಕಿನ ಯುವ ಕಾಂಗ್ರೆಸ್ ವತಿಯಿಂದ ನಾನು ಈ ಒಂದು ಮಂಜನಾಡಿ ಯುವ ಕಾಂಗ್ರೆಸ್ನ ಆಶೀರುದ್ದೀನ್ ಅವರ ಎಲ್ಲ ತಂಡದವರನ್ನು ನಾನು ಅಭಿನಂದಿಸ್ತೇನೆ. ಯಾಕಂತ ಹೇಳಿದರೆ ಒಂದು ಉತ್ತಮವಾದಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀರಾ, ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ನೀವು ಮಾಡಿದ್ದೀರಾ. ನಿಮ್ಮನ್ನು ನಾನು ಅಭಿನಂದಿಸ್ತೇನೆ. ಅದರೊಟ್ಟಿಗೆ ನನ್ನ ಹಾಜಬ್ಬರವರು ಒಬ್ಬ ಸೌಮ್ಯ ಸ್ವಭಾವದವರು, ಎಲ್ಲಿ ಕಂಡರೂ ಕೂಡ ನಮ್ಮನ್ನು ಗುರುತಿಸ್ತಾರೆ ಅವರು. ಅವರಿಗೀಗ ಪದ್ಮಶ್ರೀ ನನಗೆ ಸಿಕ್ಕಿದರೆ ನಾನು ಕೈಗೆ ಸಿಕ್ಕಿರ್ಲಿಕ್ಕಿಲ್ಲ ಇವತ್ತು. ಅದು ನನ್ನ ಸ್ಟೈಲೇ ಬೇರೆ ಇತ್ತು. ಪದ್ಮಶ್ರೀ ಸಿಕ್ಕಿದರೆ ಅದು ನನಗೆ ಮತ್ತು ಬೇರೆ ಯಾರಿಗೆ ಸಿಕ್ಕಿದರೆ ಅವರ ಸ್ಟೈಲೇ ಬೇರೆ ಇತ್ತು. ಆದರೆ ಹಾಜಬ್ಬರವರು ಇವತ್ತು ಯಾವುದೇ ಒಂದು ಅಹಂಕಾರ ಇಲ್ಲದೆ, ಅವರಿಗೆ ಗೊತ್ತೇ ಇಲ್ಲದ ಥರ ಇದ್ದಾರೆ. ಅದು ಕೂಡ ಅವರು ಪ್ರಶಸ್ತಿ ಪಡೆದಂಥ ಒಂದು ರೀತಿ, ಚಪ್ಪಲಿ ಬದಿಗಿಟ್ಕೊಂಡು ಹೋಗಿ ಆ ಪ್ರಶಸ್ತಿಯನ್ನು ಪಡೀತಾರೆ. ಎಷ್ಟೊಂದು ಸೌಮ್ಯ ಸ್ವಭಾವ, ಒಂದು ನಿಷ್ಕಲಂಶವಾದಂಥ ಮನಸ್ಸು ಅವ್ರದ್ದು. ಆ ಮನಸ್ಸಿಗೋಸ್ಕರ ಆ ಪ್ರಶಸ್ತಿ ಸಿಕ್ಕಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಖಂಡಿತವಾಗಿ ಕೂಡ ಒಬ್ಬ ಸೌಮ್ಯ ಸ್ವಭಾವ, ಅಷ್ಟೇ ನಿಷ್ಕಲಂಶವಾದಂಥ ಮನಸ್ಸು ಅವ್ರದ್ದು. ಆ ಮನಸ್ಸಿಗೋಸ್ಕರ ಅವರಿಗೆ ಪದ್ಮಶ್ರೀ ಸಿಕ್ಕಿದೆ. ಇನ್ನು ಮುಂದಿನ ದಿನಗಳಲ್ಲಿ
ನಿಮ್ಮ ಈ ಒಂದು ಏನು ನಿಮಗೆ ಸಿಕ್ಕಿದಂಥ ಪ್ರಶಸ್ತಿ ಮುಂದಿನ ದಿನಗಳಲ್ಲಿ ಇದೊಂದು ಭಾಳಷ್ಟು ಉನ್ನತ ಮಟ್ಟಕ್ಕೆ ಏರಲಿ. ನಿಮ್ಮ ಭವಿಷ್ಯದಲ್ಲಿಯೂ ಕೂಡ ಇನ್ನು ಸಮಾಜದಲ್ಲಿ ಇನ್ನಷ್ಟು ಉನ್ನತ ಹೆಸರುವಾಸಿ ಆಗಲಿ ಅಂತೇಳಿ ನಿಮಗೆ ಹಾರೈಸುತ್ತಾ, ಮಂಜನಾಡಿ ಯುವ ಕಾಂಗ್ರೆಸ್ನ ಎಲ್ಲರಿಗೂ ಕೂಡ ಇನ್ನೂ ಕೂಡ ನೀವು ಹಲವಾರು ಸಾಮಾಜಿಕ ಕಾರ್ಯಕ್ರಮ ಮಾಡುವಲ್ಲಿ ನೀವೆಲ್ಲರೂ ಕೂಡ ಯಶಸ್ವಿ ಆಗಬೇಕಂತೇಳಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಯುವಕರು ಯೂತ್ ಅಂತ ಹೇಳಿದರೆ ಈ ಸಂಘಟನೆ ಮಾಡಲಿಕ್ಕೆ ತುಂಬ ಕಷ್ಟ ಇದೆ. ಯಾಕಂದರೆ ಅವರು ಮನೆಗೆ ಶಫಾ ಮತ್ತು ಮುಸ್ತಫಾ ಅವರು, ನಾಸಿರ್ ಅವರು ಮನೆಗೆ ಹೋಗುವಾಗ 2 ತಿಂಗಳವರೆಗೆ ಅವರಿಗೆ ಅವರ ಡೈರಿಯಲ್ಲಿ ಅವರಿಗೆ ಪುಸ್ತಕ ಇರಲಿಲ್ಲ. 2 ತಿಂಗಳ ಕಾಲ ಅವ್ರಿಗೆ ಪುರ್ಸತ್ತಿಲ್ಲದರೆ ಇವರು 2-3 ದಿವಸ ಅವರ ಮನೆಗೆ ಹೋಗಿ ಅವರನ್ನು ಏನೆಲ್ಲ ಇದು ಮಾಡಿ 1 ಗಂಟೆ ಆದರೂ 9 ಗಂಟೆಗೆ 9ವರೆಗೆ ಅವರಿಗೆ ಕೆನರಾ ಬ್ಯಾಂಕ್, ಆಲ್ ಇಂಡಿಯಾ ಕೆನರಾ ಬ್ಯಾಂಕ್ ಇದ್ದು ಇವತ್ತು ಅವರು ಉದ್ಘಾಟನೆ ಮಾಡಲಿಕ್ಕೆ ಇದ್ದಾರೆ. ಇಡೀ ಝೂಮಲ್ಲಿ ಒಳ್ಳೆ ನೋಡ್ತಾ ಇದ್ದವರ ಆ ಕಾರ್ಯಕ್ರಮವನ್ನು. ನಾವು ಹೇಳಿದಷ್ಟು ಸುಲಭದ ಒಂದು ಕಾರ್ಯಕ್ರಮದಲ್ಲ, ತುಂಬ ಉತ್ತಮವಾದ ಒಂದು ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಲಿದ್ದಾರೆ. ಇಡೀ ಕೆನರಾ ಬ್ಯಾಂಕ್ ಅಂದರೆ ಆಲ್ ಇಂಡಿಯಾ ಕೆನರಾ ಬ್ಯಾಂಕಿನ ಉದ್ಘಾಟನೆಯನ್ನು ಅವರು ಇವತ್ತು ಅಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ಅವರು ಹೊರಟಿದ್ದಾರೆ. ಇದೊಂದು ಅವರಿಗೆ ಸಿಕ್ಕಿದ ಒಂದು ಅವಕಾಶ. ಇವರಿಗೆ ಸನ್ಮಾನ ಮಾಡಲಿಕ್ಕೆ ನಾವು ಅಷ್ಟೊಂದು ಅರ್ಹರಲ್ಲ ಅಂತ ನನಗೆ ಅನಿಸ್ತಾ ಇದೆ. ಯಾಕಂತ ಹೇಳಿದರೆ ಇದು 1 ಲಕ್ಷದಲ್ಲೆಲ್ಲ 1 ಕೋಟಿಯಲ್ಲಿ ಒಬ್ಬರು ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತಾ ಇದ್ದೇನೆ. ಇವರು ಈ ಕಾರ್ಯಕ್ರಮ ಅಂತ ಹೇಳಿದರೆ ಪಾಪ ಇವರನ್ನು ನೋಡಿ ನಾವು ಕಲಿಯಬೇಕಾದ ತುಂಬ ಇದೆ. ನಮ್ಮ ಯುವಕ ಮಿತ್ರರು ನಾವು ಎಲ್ಲರೂ ಸೇರಿ ಇವರ ಒಂದು ಸ್ವಭಾವವನ್ನಾದರೂ ನಾವು ಕಲಿತರೆ ನಮಗೆ ರಾಜ್ಯ ಪ್ರಶಸ್ತಿ ಬಿಡಿ, ನಮ್ಮ ಗ್ರಾಮ ಪ್ರಶಸ್ತಿಯೇ ಸಿಗಲಿಕ್ಕೆ ಇಲ್ಲ ಅಲ್ಲ ಸರ್? ಎಷ್ಟು ಎಜುಕೇಷನ್ ಇದ್ದರೂ IAS IPS ಆದರೂ ಸಹ ಈ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕುವುದು ಇರಲ್ಲ, ನಮಗೆಲ್ಲರಿಗೂ ಗೊತ್ತು. ತುಂಬ ಪಿಕ್ಚರ್ ಆ್ಯಕ್ಟ್ರ್ ಅವರು ಅಷ್ಟು ಉತ್ತಮವಾದ ಪಿಕ್ಚರ್ ಆ್ಯಕ್ಟ್ರ್ ಆದರೆ ಏನಾದರೂ ಒಂದು ಸಿಗ್ತದೆ. ಇಂಥ ಈ ಅರೆಕಳದ ಅವರು ಹೇಳ್ತಾ ಇರುವಂಥ ಈ ಅರೆಕಳದ ಆಜಬ್ಬ ಅವರಿಗೆ ಅವರು ಬಡತನದಲ್ಲಿದ್ದರೂ ಅವರ ಮನಸ್ಸು ವಿಶಾಲ ಇದೆ. ಅವರು ಬಡತನದಲ್ಲಿ ಇರ್ಬೋದು, ಆದರೆ ಅವರು ಬಡತನ ಅಂತ ಹೇಳಿದರೆ ನಾವು ನಂಬಲಿಕ್ಕೆ ಸಾಧ್ಯವಿಲ್ಲ. ಅವರ ಮನಸ್ಸು ಶ್ರೀಮಂತವಾಗಿದೆ. ನಮ್ಮ ಮನಸ್ಸು ಶ್ರೀಮಂತ ಇದ್ದರೂ ಸಹ ನಾವು ನಮ್ಮ ದೇವು ಶ್ರೀಮಂತರಲ್ಲೇ ಇದ್ದೇವೆ. ಫಿರೋಜ್ ಹೇಳಿದಾಗೆ ನಮಗೇನಾದರೂ ನಮಗೆಲ್ಲ ನಮ್ಮ ಸಂಬಂಧಿಕರು ಅಲ್ಲ ನಮ್ಮ ಮನೆಯವರಿಗೆ ಒಂದು ಈ ಪ್ರಶಸ್ತಿ ಸಿಕ್ಕಿದರೆ ನಮ್ಮದು ಎಲ್ಲಿಯೋ ಇರ್ತಿತ್ತು. ನಮಗೆಲ್ಲ ನಮ್ಮ ಮನೆಯವರಿಗೆ ಸಿಕ್ಕಿದ್ರು ಸಹ ನಾವು ಅವರ ಮನೆಗೆ ಮೊನ್ನೆ ಹೋಗಿದ್ದೆವು. ಅವರ ಮನೆಯ ಒಂದು ಪರಿಸ್ಥಿತಿ, ಆ ಮನೆ ಇರುವೊಂದು ಇದು ನೋಡುವಾಗವೇ ನಮಗೆ ತುಂಬ ಕನಿಕರವಾಯಿತು. ಯಾಕಂದರೆ ಇಷ್ಟೊಂದು ಹೆಸರಿದ್ದವರು ಅಬ್ದುಲ್ಲಾ ಕುಂಜಿ, ಆನೆಪೈ ಅಬ್ದುಲ್ಲಾ ಕುಂಜಿ ಅವರು ಬಂದು ಅವರ ಮನೆಯಲ್ಲಿ ಅವರನ್ನು ಸನ್ಮಾನಿಸುವುದಂತ ಹೇಳಿದರೆ ನಾವು ಒಂದು ಅರ್ಥ ಮಾಡಿಕೊಳ್ಬೇಕು ಆಜಬ್ಬ ಎಲ್ಲಿ ಮುಟ್ಟಿದ್ದಾರೆ ಅಂತ ಹೇಳಿ. ನಾನು ಜಿಲ್ಲಾ ಪಂಚಾಯತ್ ಸದಸ್ಯನಾಗಿದ್ದರೆ ನಮ್ಮ ಮನೆಗೆ 2 ಸಲ ಬಂದಿದ್ದಾರೆ. ಅವರು ಸ್ಕೂಲಿಗೆ ಒಂದು ತಡೆಗೋಡಬೇಕಂತ ಹೇಳಿ. ಆಗ ನಾನು 75,000 ರೂಪಾಯಿ ಅವರಿಗೆ ಇಟ್ಟಿದ್ದೆ. ಯಾಕಂದರೆ ಪ್ರತಿಯೊಬ್ಬರ ಮನೆಗೆ ಯಾರು ಚುನಾಯಿತ ಪ್ರತಿನಿಧಿ ಇದ್ದಾರೆ, ಯಾರು ಸರ್ಕಾರದಲ್ಲಿ ಯಾರು DC ಇದ್ದಾರೆ, ಯಾರು EO ಅವರೆಲ್ಲರ ಮನೆಗೆ ಹೋಗಿ ಬೆಳಿಗ್ಗೆ 6 ಗಂಟೆಗೆ ಹೋಗಿ ನಿಂತು ಅವರ ಬಾಗಿಲು ಮುಟ್ಟೋದು ಇವರು. ನನಗೇನಾದರೂ ಬೇಕು, ನನ್ನ ಸ್ಕೂಲಿಗೆ ಇದು ಬೇಕು, ನನ್ನ ಸ್ಕೂಲಿಗೆ ಹೀಗೆ ಬೇಕು, ಈಗ ಮಾಡಿ. ಕೆಲವರು ಕೇಳಿದುಂಟು ಅವ್ರು ಎಂತ ಮಾಡಿದ್ದಾರೆ, ಸರ್ಕಾರಿ ಸ್ಕೂಲಲ್ಲ, ಸರ್ಕಾರಿ ಕೊಟ್ಟದ್ದಲ್ಲ ಸ್ಕೂಲ್, ಅವ್ರು ಎಂತ ಮಾಡಿದೆ ಅಂತ ಕೇಳೋರು ಇದ್ದಾರೆ. ಸ್ವಾಭಾವಿಕ, ಮತ್ಸರ ಸ್ವಾಭಾವಿಕ. ಎಲ್ಲರಲ್ಲಿ ಒಬ್ಬರು ಮೇಲೆ ಹೋಗುವಾಗ ಅದನ್ನು ನಂಜಿಕಾರುವಂಥವರು ನಮ್ಮ ಮನುಷ್ಯರಲ್ಲಿ ಸ್ವಾಭಾವಿಕ ಇದ್ದೇ ಇರ್ತಾರೆ. ಆದುದರಿಂದ ನಾವು ಅರ್ಥ ಮಾಡಿಕೊಳ್ಬೇಕು. ಅವರನ್ನು ನೋಡಿ ಅವರ ಮನೆಗೆ ಹೋಗಿ ಅವರ ಸ್ಕೂಲಿಗೆ ಹೋಗಿ ನಾವು ಅವರನ್ನು ನಾವು ಅವರನ್ನು ಅರ್ಥ ಮಾಡಿಕೊಳ್ಬೇಕು. ಇಂಥ ಒಂದು ಕಾರ್ಯಕ್ರಮದಲ್ಲಿ ಅವರು ನಮಗೆ ಸಿಕ್ಕಿದ್ದು ಒಂದು ಪುಣ್ಯ ಅಂತ ಹೇಳ್ಬೇಕು. UT ಖಾದರ್ ಅವರು ಸರ್ಕಿಟ್ ಹೌಸಲ್ಲಿ ಒಂದ್ಸಲ ಇರುವಾಗ ಎಲ್ಲ ಹೈಸ್ಕೂಲ್ನೊಂದು ಪಟ್ಟಿ ಆಗ್ತಾ ಇತ್ತು, ಅಧ್ಯಕ್ಷರನ್ನು ಯಾರನ್ನು ಮಾಡುವುದಂತ ಹೇಳಿ. ಅದು ಅಧ್ಯಕ್ಷರು ಅಲ್ಲಿ ಶಾಸಕರ ಅಧ್ಯಕ್ಷರಾಗಿದ್ದಾರೆ. ಎಲ್ಲ ಶಾಲೆಯಲ್ಲಿ ಯಾರು ಅಧ್ಯಕ್ಷರ ಅರೇಕಳ ಹೇಳುವಾಗ ಫಸ್ಟಿಗೆ ಅವರ ಹೆಸರು ಬರುವುದೇನು ಆಜಬ್ಬ ಅವರದ್ದು. ಆಜಬ್ಬ ಅವರನ್ನೇ ಅವರು ಅಧ್ಯಕ್ಷರು ಮಾಡೋದು. ಯಾಕಂದರೆ ಅಲ್ಲಿ ಆಜಬ್ಬ ಅಂತ ಹೇಳಿದರೆ ಹೈಸ್ಕೂಲ್ ಅಂತ ಹೇಳಿದರೆ ಆಜಬ್ಬ. ಅಷ್ಟು ಕಷ್ಟದಲ್ಲಿ 29 ಮಕ್ಕಳನ್ನು ಇಟ್ಟುಕೊಂಡು ಆ ಮದ್ರಸದಲ್ಲಿ ಸ್ಟಾರ್ಟ್ ಮಾಡಿದಂಥ ಆ ಸ್ಕೂಲನ್ನು ಈಗ ಹೈಸ್ಕೂಲ್ ತನಕ ಮುಟ್ಟಿಸಿದ್ದಾರೆ. ಅವರಿಗೆ ಕಾಲೇಜ್ ಮುಟ್ಟಿಸಲಿಕ್ಕೆ ಏನು ದೊಡ್ಡ ಕಷ್ಟ ಅಲ್ಲ. ಅವರಿಗೆ ಯಾರಾದರೂ ಕೇಳಿದರೆ ಈಗ ಕೇವಲ ಒಂದು ಸುತ್ತು ದಕ್ಷಿಣ ಕನ್ನಡದಲ್ಲಿ ಒಂದು ಸುತ್ತು ಬಂದರೆ ಈಗ 10 ಕೋಟಿ ರೂಪಾಯಿ ಒಂದೇ ಒಂದು ದಿವಸದಲ್ಲಿ ಅವರಿಗೆ ಆಗ್ಬೋದು. ಅಷ್ಟು ಹಣ ಅವರಿಗೆ ಅರಿತು ಬರ್ಬೋದು. ಆದರೆ ಅವರೆಂತ ಹೇಳೋದಂತ ಹೇಳಿದರೆ ಅವ್ರಿಗೆ 1 ರೂಪಾಯಿ ಇದಿಲ್ಲ ಅಂತ ಹೇಳಿ. ಖಂಡಿತವಾಗಿ ಅವರ ಕೀಸಲ್ಲಿ ಈಗ 1 ರೂಪಾಯಿ ಇರಲಿಕ್ಕಿಲ್ಲ. ಇದು ಸತ್ಯ, ಇದು ನಾವು ಎಲ್ಲರೂ ಸತ್ಯ. ಅವರಿಗೆ ಪ್ರಜಾವಾಣಿಯವರು 1 ಲಕ್ಷ ರೂಪಾಯಿ ಯಾವತ್ತು
ಕನ್ನಡ ಪ್ರಭದವರು 1 ಲಕ್ಷ ರೂಪಾಯಿ ಅವರಿಗೆ ದೇಣಿಗೆ ಕೊಟ್ಟರು. ಅದನ್ನು ಅವರು ಸ್ಕೂಲ್ನ ಅಕೌಂಟಿಗೆ ಹಾಕಿದರು. ನಾನು ಆ ಸ್ಕೂಲ್ ಆಗ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿದ್ದೆ. ಆಗ ನಮ್ಮ ಸ್ಕೂಲ್ ಮೀಟಿಂಗ್ ಇತ್ತು. ನಾವು ಆ ಮೀಟಿಂಗಿಗೆ ನಾವು ಹೋಗ್ತಿದ್ದೆ. ಮೀಟಿಂಗಲ್ಲಿ ಇವರಿಗೆ ಬಂದ ಹಣವನ್ನು ಎಂತ ಮಾಡೋದು ಅಂತೇಳಿ ಇವರು ಅದು ಎಂತ ಹೇಳಿದ್ರು, ನನ್ನ ಅಕೌಂಟಿಗೆ ಹಾಕೋದಿಲ್ಲ, ನನಗೆ ಈ ಹಣ ಬೇಡ, ಇದು ನನಗೆ ಸ್ಕೂಲಿಗೆ ಅಂತೇಳಿ. ಆಗ ನಾವೆಲ್ಲ ಹೇಳಿದ್ವಿ, ಅಲ್ಲಿ ಕಮಿಟಿಯಲ್ಲಿ HM ಅಲ್ಲಿ ಇದ್ದರು, ತುಂಬ ಒಳ್ಳೆ HM ಅವರೆಲ್ಲ ಇದ್ದರು. ಅಲ್ಲ ಸರ್, ಇದು ನಿಮ್ಮ ಆಗ ಮನೆ ಇರಲಿಲ್ಲ ಯಾವುದು, ಇದು ನಿಮಗೆ ಇರಲಿ ಸರ್, ಇದು ನಿಮಗೆ ಆಯಿತು, ನನಗೆ ಬೇಡಪ್ಪ, ಇದು ಶಾಲೆಗೆ ಅಂತೇಳಿ ಅದನ್ನು ಸ್ಕೂಲ್ನ ಅಕೌಂಟಿಗೆ ಅವರು ಹಾಕಿದರು. ಇಂಥ ವ್ಯಕ್ತಿ ನಾವು, ನಮಗೆ ಬಿಡಿ ಸ್ಕೂಲಿಗೆ ಸಿಕ್ಕಿದ್ದನ್ನೇ ನಾವು ತೆಗೆಯುವಂಥ ಈ ಕಾಲ ನಮಗೆ ಸಿಕ್ಕಿದ್ದು ಬಿಡಿ. ಯಾರಿಗಾದರೂ ಎಲ್ಲಿಯಾದರೂ ಸ್ಕೂಲ್ಗೆ ಯಾರಾದರೂ ಕೊಟ್ಟಿದ್ದರೆ 1 ಲಕ್ಷ ರೂಪಾಯಿ ಯಾರಾದರೂ ಒಂದು ದೇಣಿಗೆ ಕೊಡ್ತಿದ್ದರೆ ಅದನ್ನು ನಾವು ಕೊಡುವವರಿಗೆ 75,000 ಮಾತ್ರ. ಅಂಥ ಇದೊಂದು ಸಮಾಜದಲ್ಲಿ ಇಷ್ಟೊಂದು ಒಳ್ಳೆ ವ್ಯಕ್ತಿ ಸಿಕ್ಕಿದಂತ ಹೇಳಿದರೆ ಇದು ನಮಗೆಲ್ಲರಿಗೂ ಒಂದು ದೊಡ್ಡೊಂದು ಪುಣ್ಯ ಅಂತ ಹೇಳ್ಬೋದು. ಅದು ನಮ್ಮ ಅಲ್ಪಸಂಖ್ಯಾತರಲ್ಲಿ, ಅದು ನಮ್ಮ ಬ್ಯಾರಿ ಸಮುದಾಯದಲ್ಲಿ, ದಕ್ಷಿಣ ಕನ್ನಡದಲ್ಲಿ, ನಮ್ಮ ಈ ಉಳ್ಳಾಲ ಕ್ಷೇತ್ರದಲ್ಲಿ, ಅದು ನಮ್ಮ ಈ ಕೊಣಜ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಇಂಥ ಒಂದು ವ್ಯಕ್ತಿ ಸಿಕ್ಕಿದ್ದು ಇದು ನಮಗೆ ಎಲ್ಲರಿಗೂ, ನಮ್ಮ ಗ್ರಾಮಕ್ಕಿರ್ಬೋದು, ನಮ್ಮ ಅರೇಕಲ ಗ್ರಾಮಕ್ಕಿರ್ಬೋದು, ಎಲ್ಲರಿಗೂ ನಮಗೆ ಇದು ದೊಡ್ಡ ಒಂದು ಆಸ್ತಿ ಅಂತ ಇವರು ದೇವರು ಇವರ ಆಯುಷ್ಯನ್ನು ಇನ್ನಷ್ಟು ದೀರ್ಘವಾಗಿ ಮಾಡಲಿ, ಇವರಿಗೆ ಸುಖ ಸಂಪತ್ತು ದೇವರು ಕೊಡಲಿ. ಇವ್ರಿಗೂ ಕ್ರಿಶ್ಚಿಯನ್ ಕಮಿಟಿಯವರು ಪಾಪ ಅವರನ್ನು ನಾವು ಸ್ಮರಿಸಬೇಕಾಗ್ತದೆ. ಇವರಿಗೆ ಮನೆ ಇಲ್ಲದಾಗ ಇವರ ಮನೆ ಅಳುಕು ಬಿರುಕು ಇರುವಾಗ ಆ ಸಮುದಾಯದವರು ಬಂದು ಇವರಿಗೆ ಒಂದು ಮನೆಯನ್ನು ಕಟ್ಟಿ ಇವರಿಗೆ ಕೊಟ್ಟಿದ್ದಾರೆ. ಉತ್ತಮವಾದ ಒಂದು ಮನೆ, ನೀವು ನೋಡಿದರೆ ಗೊತ್ತಾಗ್ಬೋದು. ಆ ಉತ್ತಮವಾದ ಒಂದು ಮನೆ ನಮ್ಮ ಕ್ರಿಶ್ಚಿಯನ್ ಸಮುದಾಯದವರು ಅವರಿಗೆ ಮಾಡಿಕೊಟ್ಟಿದೆ. ಅವರಿಗೂ ಈ ಸಂದರ್ಭದಲ್ಲಿ ನಾವೊಂದು ಕೃತಜ್ಞತೆ ಹೇಳ್ಕೊಳ್ತೇವೆ. ಇಲ್ಲಿ ನಮಗೆ ಸ್ಥಳಾವಕಾಶ ಯುವಕರು ಬಂದು ನಮ್ಮಲ್ಲಿ ಅಂತೇಳಿ ಏನು ಮಾಡೋದು, ಎಲ್ಲಿ ಮಾಡೋದು, ಕಾರ್ಯಕ್ರಮ ಆಜಬವರಿಗೆ ಒಂದು ಮಾಡಲೇಬೇಕು, ನಾವು ಮಾಡ್ತೇವೆ ಅಂತ ಹೇಳುವಾಗ ಇವರಿಗೆ ಸ್ಥಳಾವಕಾಶವನ್ನು ಒದಗಿಸಿಕೊಟ್ಟಂಥ ನಮ್ಮ ಈ ಮನೆಯವರು, ಈ ಮನೆಯ ಯಜಮಾನರು ಮತ್ತು ಯಜಮಾನತಿಯವರು ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರಿಗಿಬ್ಬರಿಗೂ ನಾವು ನಮ್ಮ ಉಳ್ಳಾಳ ಬ್ಲಾಕ್ ವತಿಯಿಂದಲೂ, ಮಂಜನಾಡಿ ಗ್ರಾಮ ಸಮಿತಿ ಅಧ್ಯಕ್ಷರ ವತಿಯಿಂದಲೂ, ನಮ್ಮ ಗ್ರಾಮ ಮಟ್ಟದಿಂದಲೂ ಅವರಿಗೆ ಕೃತಜ್ಞತೆಯನ್ನು ನಾವು ಸಲ್ಲಿಸಬೇಕಾಗಿ. ಯಾಕಂದರೆ ಇಂಥ ಒಂದು ಕಾರ್ಯಕ್ರಮ ಮಾಡುವಾಗ ಅವರ ಹೃದಯ ವಿಶಾಲವಾಗಿ ಈ ಮನೆಯನ್ನು ಬಿಟ್ಟು ಕೊಟ್ಟಿದ್ದಾರೆ. ಆಜಪ್ಪ ಅವರಿಗೆ ಮಾಡುವುದಾದರೆ ನಮ್ಮ ಈ ಕಾರ್ಯಕ್ರಮಕ್ಕೆ ನಾವು ಏನು ಬೇಕಾದರೂ ತ್ಯಾಗಿ ಇದ್ದೇವೆ. ನಿಮ್ಮ ಕಾಂಗ್ರೆಸ್ ಪಕ್ಷದ ಯಾವ ಕಾರ್ಯಕ್ರಮ ಇಲ್ಲಿ ನೀವು ಮಾಡುವುದಾದರೂ ಅದಕ್ಕೂ ನಾವು ಸಿದ್ಧರಿದ್ದೇವೆ ಅಂತ ಹೇಳಿಕೊಂಡು ನಮ್ಮ ಗ್ರಾಮ ಸಮಿತಿಗೂ ಮತ್ತು ನಮ್ಮ ಗ್ರಾಮಕ್ಕೂ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೂ ಒಂದು ಶಕ್ತಿಯಾಗಿ ನಿಂತಿದ್ದಾರೆ ನಮ್ಮ ಈ ಲೆಲ್ಲಿ ಫರ್ನೀಸ ಅವರು. ಖಂಡಿತವಾಗಿಯೂ ಈ ಕಾರ್ಯಕ್ರಮಕ್ಕೆ ನಮ್ಮ ಯೂತ್ನ ಅಧ್ಯಕ್ಷರು ಆಸಿರ್ ಅವರು, ಕಾರ್ಯದರ್ಶಿಯಾದ ಸಫಾ ಅವರು, ನಾಸಿರ್ ಅವರು, ಮುಸ್ತಫಾ ಅವರು, ರಿಜ್ವಾನ್ ಅವರು ತುಂಬ ಕೆಲಸ ಮಾಡಿದ್ದಾರೆ. ಅವರಿಗೂ ಈ ಸಂದರ್ಭದಲ್ಲಿ ಕೃತಜ್ಞತೆ ಹೇಳುತ್ತಾ, ವೇದಿಕೆ ಸಣ್ಣದಾದುದರಿಂದ ತುಂಬ ನಾಯಕರು, ನಾಸಿರ್ ಅವರು, ಅಬ್ಬಾಸ್ ಅವರು, ಪುತ್ಬಾ ಅವರು, ಪಂಚಾಯತ್ ಸದಸ್ಯರ ಭಾವ ಅವರು, ಎಲ್ಲರೂ ಹಿರಿಯರು, ಗ್ರಾಮ ಸಮಿತಿಯ ಕಾರ್ಯದರ್ಶಿಯಾದ ಮೋಹನ್ ಕಲ್ಕಟ್ಟ ಅವರು ಎಲ್ಲರೂ ಇದ್ದಾರೆ. ನಿಮ್ಮೆಲ್ಲರೂ ಕ್ಷಮೆ ಕೇಳ್ತೇನೆ. ಅಂದರೆ ವೇದಿಕೆ ಮಾಡುವುದಂತ ಇರಲಿಲ್ಲ, ಕೇಳಿಗೆ ಆದರೆ ನಮ್ಮ ಯುವಕರು ವೇದಿಕೆನೇ ಬೇಕು, ಒಂದು ವೇದಿಕೆ ಸಣ್ಣದಾದರೂ ಆಗ್ಬೋದಂತ ಹೇಳಿ ಒಂದು ಸಣ್ಣ ಮಟ್ಟದಲ್ಲಿ ವೇದಿಕೆ ಮಾಡಿದ್ದಾರೆ. ಇದು ವೇದಿಕೆ ಅಲ್ಲ, ತಾವು ಕೂತೋದು ವೇದಿಕೆ ಅಂತ ಹೇಳ್ತಾ, ಇದು ನಮ್ಮದು, ನಾವು ವೇದಿಕೆಯಲ್ಲಿ ನಾವು ಕೂತಿಲ್ಲ, ನಾವು ಕೆಳಗೆ ಕೂತೋದು, ನೀವು ಮೇಲೆ ಕೂತೋದು. ಖಂಡಿತವಾಗಿಯೂ ನಿಮ್ಮನ್ನು, ಈ ಕೆಳಗೆ ಕೂತವ್ರನ್ನ ಎಲ್ಲರನ್ನು ನೀವು ವೇದಿಕೆಯಲ್ಲಿ ನಿಂತಂತೆ ನಿಮ್ಮನ್ನು ಸ್ವಾಗತಿಸುತ್ತಾ ಈ ಕಾರ್ಯಕ್ರಮಕ್ಕೆ ಈಗ ತಾನೇ ನಮ್ಮ ಶಾಸಕರು ಈಗ ದಾರ್ಲಕಟ್ಟೆ ಮುಟ್ಟಿಯಾಯಿತು. ಅದರ ಮೊದಲು ಶಾಸಕರು ಬರುವ ಮೊದಲು ನಮ್ಮ ಒಂದೆರಡು ಮಾತನ್ನು ನಮ್ಮ ಮಹಿಳಾ ಅಧ್ಯಕ್ಷರು ಮಲ್ತಿನ ಸಾಧನೆನ ನಮಕ್ ಎನ್ನರ್ಲ ಸಾಧ್ಯಜಿ ದಾಯಪಂಡ ಇನಿ ಈತ ಮಲ್ಲ ಸನ್ಮಾನ ತಿಕ್ಕಂಡಲ ಆರಿನಿ ವಾರಿ ಈತಿಡು ಮುಲು ಕುಲ್ದೇರು ತೋಲೆಗೆ ಬೇತೆ ಎರೆಗಾಂಡಲ ಈ ಸನ್ಮಾನ ತಿಕ್ಕದಂಡ ಇನಿ ಆರು ಪಂಡೇರು ನಮ್ಮ ಓಲಿತ್ವನದ ಅಂದು ಉಂಬೆರೆಗೆ ಇನಿ ಉಂಬೆರ್ನ ಪುದರನ್ನು ನಮ್ಮ ಇನಿ ಇಡೀ ರಾಷ್ಟ್ರೊಡುಕೆ ಏನೊಂದಿಲ್ಲ ಓಲು ಪೊಂಡಲ ಹಾಜಬ್ಬೆರ್ನ ಪುದರ್ ಇತ್ತೆ ದಾದಾತನ ಪಂಡ ಉಂಬೆರ್ನ ಪುದರ್ ನಮ್ಮ ಪನ್ಪಿನಿ ಉಂಬೆರ್ನ ಪುದರ್ ರಾಷ್ಟ್ರ ಮಟ್ಟೊಡತ್ತು ಇಡೀ ವಿಶ್ವಡ್ಲ ಉಂಬೆರ್ ಪುದರ್ ಪಡೆವನಂಚಿನ ಆವಡು ಪನ್ಪಿನವು ಎನ್ನ ಅಭಿಲಾಷೆ ನಮ್ಮ ನಾನೂರ 10 ರೂಪಾಯಿ ಕೊಂಡಲ್ಲ ಅವೇನ ದೆತ್ತದ ಒಯ್ವೇ ವಿಷಯಕ್ಕೂ ಕೊರಿಯಡಲ್ಲ ನಮ್ಮ ಯೂಸ್ ಬಂದ್ಪ ಅಂಡ ಇನಿ ಆರು ಏತ್ ಕಾಸು ತಿಕ್ಕಂಡಲ್ಲ ನಾನೂರೇನ ಉಪಕಾರಕ್ಕೆ ಬೋಡಾದು ಆರು ಉಪಯೋಗ ಮಲ್ತೇರು ಪಂಡೇರು ಇಂಚಿನಾಗಲು ನಾನೆಲ್ಲ ಉಲ್ಲೇರ ಅಂದ ಕೆಲವು ಸರಿ ನಮ್ಮ ಆಲೋಚನೆ ಮಲ್ಪೋಡ ಹಾಕೊಂಡು ಮೇರೆಗೆ ಆ ದೇವೇರು ನನಲಾತ್ ಆರೋಗ್ಯ ಐಶ್ವರ್ಯ ಅಂಚನೆ ನನಾತ್ ಜೋಕುಲೆಗ್ ಆರೆಡ್ದು ಉಪಕಾರ ಆಪಿನಂಚಿನ ಕೆಲಸ ಮಲ್ಪನಂಚಿನ ಶಕ್ತಿನ ಆ ದೇವೇರು ಕೊರಡು ಪನಂದು ಯಾನ ಆ ದೇವೇಡಕ್ಕೇನೊಂದುಲ್ಲೆ ಇನಿ ಇಂದಿರಾ ಗಾಂಧಿನ ಜನ್ಮದಿನ. ಆ ಇಂದಿರಾ ಗಾಂಧಿ ನಮ್ಮ ದೇಶಗೋಸ್ಕರ ತನ್ನ ಜೀವನೇ ಮುಡಿಪಾದ ದಿಯೇರು ಐಕ್ಯಾನ್ ಪನ್ಪುನು ನಮ್ಮ ಇನಿ ಮಹಿಳೆಯರು ಕಾಂಗ್ರೆಸ್ ಪಕ್ಷಡು ಮಸ್ತ್ ಕಮ್ಮಿ ಉಳ್ಳೇರು
ನಮ್ಮ ಮಾತ ಒಗ್ಗಟ್ಟಾದ ಕಾಂಗ್ರೆಸ್ ಪಕ್ಷನು ದುಂಬು ಕನವಡು ಪಂಪಿನವೇ ಎನ್ನ ಆಸೆ. ಯಾನಿ ನೀ ಪಕ್ಷಗೂ ಬೈದ್ಯ ಪಂಡಂದಾಂಡ ಕಾಂಗ್ರೆಸ್ ಪಕ್ಷನು ಅಭಿವೃದ್ಧಿ ಮಲ್ಪಡು, ಕಾಂಗ್ರೆಸ್ ಪಕ್ಷಡು ಆಯ್ನಾತ ಜನನ ಸೇರ್ಸವಡು ಬೊಕ ಮಸ್ತ್ ಜನ ಬಂಗದ ಕುಲುಲೆರಿನಿ ಅಕಲೆಗ್ ನಮ್ಮ ಪಕ್ಷದ್ದು ದಾದ ಸಹಾಯ ಮಲ್ಪರೆ ಸಾಧ್ಯ ಉಂಡ ಅವೇನು ಮಲ್ಪಡು ಪಂಪಿನ ರಡ್ಡೆ ಅಭಿಲಾಷೆಯನ್ನು ದೀವೊಂದು ಈ ಪಕ್ಷಗಿನಿ ಅನು ಬೈದೆ ಅಂಚಾತ್ರ ನಿಕ್ಕಲ ಮಾತಾಡ್ಲ ಪನ್ಪುನಿ ಅನು ದಾದ ಪಂಡ ನಮ್ಮ ಮಾತೆಲ್ಲ ಒಟ್ಟಾದು ನಮ್ಮ ಈ ಪಕ್ಷಡು ಎಡ್ಡೆ ಬೇಲೆ ಮೆಲ್ಪುಗ ಪನೊಂದು ಹಾಜಿಯ ಬೇರೆಗ ಪಿರರ ಎನ್ನ ವಂದನೆ ಸಲ್ಲಿಸ ಒಂದು ಎನ್ನ ರಡ್ಡ ಪಾತ್ರನು ಮುಗಿತೊಂದು. ಟಿ ಖಾದರ್ ಅವರು ವೇದಿಕೆಗೆ ಬಂದಿದ್ದಾರೆ. ಖಂಡಿತವಾಗಿಯೂ ನಾವು ಶಾಸಕರಿಗಾಗಿ ಇಷ್ಟು ಕಾಯ್ದಿದ್ದ ನಮ್ಮ ಆಜಪ್ಪ ಅವರನ್ನು ಸಮಾಧಾನ ಪಡಿಸಲಿಕ್ಕೆ ಅವರೇ ಆಗಬೇಕು. ಅವರಿಗೆ ಸನ್ಮಾನ ಹಾಕಲಿಲ್ಲ. ನಾನು ಕೂಡ ಇರಲಿಲ್ಲ, ಬೆಂಗಳೂರಿನ ಬಂದಷ್ಟೇ, ಸ್ವಲ್ಪ ತಡವಾಗಿದೆ. ನಿಮ್ಮೆಲ್ಲ ಕ್ಷಮೆಯನ್ನು ಯಾಚಿಸಿಕೊಂಡು ನಾನು ಬಹುಶಃ ಮಂಜನಾಡಿ ಯೂತ್ ಕಾಂಗ್ರೆಸ್ ಮತ್ತು ಮಂಜನಾಡಿ ವಲಯ ಕಾಂಗ್ರೆಸ್ ಮತ್ತು ಎಲ್ಲ ಹಿರಿಯಕ್ಕೆ ನಾನು ಅಭಿನಂದಿಸ್ತೇನೆ. ನಮ್ಮ ಅಧ್ಯಕ್ಷರು ಯೂತ್ ಅಧ್ಯಕ್ಷರು ಆಶೀರ್ ಮತ್ತು ಎಲ್ಲ ಅವರ ಟೀಮ್ ಅಭಿನಂದಿಸಿ, ರಾಜಪ್ಪನವರಿಗೆ ವಿಶೇಷ ಬೇರೆ ಬೇರೆ ಕಾರ್ಯಕ್ರಮ ಇದ್ದ ಕಾರಣ ಅವರನ್ನು ಬಿಟ್ಟು ಕೊಡಬೇಕಾಗ್ತದೆ. ನಾನು ಜಾಸ್ತಿ ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ. ನಾನು ಬಹುಶಃ ನಮ್ಮ ಅಧ್ಯಕ್ಷರ ಜೊತೆಯಲ್ಲಿ ಕೆಲಸ ಮಾಡಿದಂಥ ಅಸದುದ್ದೀನ್ ಸಾರ್ತಬೇಲ್ ಇರಲಿ, ನಮ್ಮ ಅಶ್ರಫ್ ಇರಲಿ, ಮುಸ್ತಫಾ ಇರಲಿ, ಅನಸಿಕ್ ಇರಲಿ, ನಿಜಾರ್ ಇರಲಿ, ನಜರ್ ಇರಲಿ, ಸಫಾನ್ ಇರಲಿ, ಮುಜಮ್ಮಿಲ್ ಇರಲಿ, ಆಸಿಫ್ ಇರಲಿ, ಅವುಗಳಿದ್ದೆಲ್ಲ ನಮ್ಮ ಹಿರಿಯರ ನಮ್ಮ ಕರೀಮ್ ಇರಲಿ ಮತ್ತು ಈ ಹಿರಿಯ ನಾಯಕರು ನಮ್ಮ ಬ್ಲಾಕ್ ಎಲ್ಲ ಇದ್ದಾರೆ. ಎಲ್ಲ ಹೆಸರಲ್ಲಿ ನಾನು ಹೋಗುವುದಿಲ್ಲ. ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಕೂಡ ಇದ್ದಾರೆ. ಹಾಜಬ್ಬನ ಬಹುಶಃ ಇವತ್ತು ಅತ್ಯಂತ ಜನಸಾಮಾನ್ಯನು ಎಷ್ಟು ದೊಡ್ಡ ಉನ್ನತ ಸ್ಥಾನಕ್ಕೆ ಹೋಗಲಿಕ್ಕೆ ಈ ದೇಶದಲ್ಲಿ ಸಾಧ್ಯ ಇದೆ ಅಂತ ಹೇಳಿ ಹಾಜಬ್ಬ ಇಡೀ ದೇಶಕ್ಕೆ ತೋರಿಸಿ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸೊ ಹಾಜಬ್ಬನನ್ನು ಇವತ್ತು ಅಭಿನಂದಿಸುವ ಜೊತೆಯಲ್ಲಿ ನಮಗೆಲ್ಲರಿಗೂ ಕೂಡ ಆತ್ಮವಿಶ್ವಾಸ ಬರಬೇಕು, ಸಕಾರಾತ್ಮಕವಾದ ಚಿಂತನೆ ಇರಬೇಕು. ನಾನು ಸಮಾಜದಲ್ಲಿ ಒಳ್ಳೆಯ ಮಾತು ಮತ್ತು ಒಳ್ಳೆಯ ಕೆಲಸ ಮಾಡಿದರೆ ನನಗೆ ಸರ್ವರು ಕೂಡ ಗೌರವ ಕೊಡ್ತಾರೆ ಎಂಬ ಭಾವನೆ ಬಹುಶಃ ನಿಮ್ಗೆಲ್ಲರಿಗೂ ಇವತ್ತು ಬರಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಬಹುಶಃ ಆಜಬ್ಬನಗಳನ್ನು ಏನು ನನಗೆ ಈಗಲ್ಲ, ಅತ್ಯಂತ ಸಣ್ಣದಿರುವಾಗ ನನ್ನ ತಂದೆ ಶಾಸಕರಿರುವಾಗ ನಾನು ಅವರನ್ನು ಇವತ್ತು ನೋಡಿಕೊಂಡು ಬಂದಂಥ ಸಂದರ್ಭ. ಸ್ಟಾರ್ಟಿಂಗ್ ಹೇಗಿದ್ದಾರಾ ಈಗಲೂ ಕೂಡ ಹಾಗೇ ಇದ್ದಾರೆ. ಅದರ ಮಧ್ಯದಲ್ಲಿ ಭಾಳಷ್ಟು ಶ್ರಮ, ಭಾಳಷ್ಟು ಪ್ರಶಸ್ತಿ, ಭಾಳಷ್ಟು ಗೌರವ ಬಂದಿದ್ದರೂ ಕೂಡ ಕಿಂಚಿತ್ತು ಅವರ ಜೀವನ ಶೈಲಿಯಲ್ಲಿ, ಅವರ ವ್ಯಕ್ತಿತ್ವದಲ್ಲಿ ಯಾವುದೇ ಕೂಡ ಬದಲಾವಣೆ ಆಗಲಿಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥ ವಿಚಾರ ನಾನು ಇವತ್ತು ಮಾಡುವಂಥದ್ದು. ಆದ ಕಾರಣ ಆಜಪ್ಪನವರ ಒಂದು ಸನ್ಮಾನ ಅವರಿಗೆ ಸಿಕ್ಕಿದ ಸಂತೋಷ ಜೊತೆಯಲ್ಲಿ ನಿಮಗೆ ಸರ್ವರಿಗೂ ಕೊಡೋದು ಪ್ರೇರಣೆ ಶಕ್ತಿ ಆಗಬೇಕು. ಯುವ ಜನಾಂಗ ಅದನ್ನು ಅರ್ಥ ಮಾಡಿಕೊಳ್ಬೇಕು. ಆ ವ್ಯಕ್ತಿತ್ವ ನಮ್ಮಲ್ಲಿ ಮೈಗೂಡಿಸಿಕೊಂಡು ಹೋಗುವಂಥ ವಿಚಾರ ಇವತ್ತು ಹಮ್ಮಿಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕಾಗಿ ಇವತ್ತು ಯೂತ್ ಕಾಂಗ್ರೆಸ್ ಮಂಜನಾಡಿ ಮತ್ತು ವಲಯ ಕಾಂಗ್ರೆಸ್ ಎಲ್ಲರೂ ಮಾಡಿದಂಥ ಕಾರ್ಯಕ್ರಮ ಇದು ನಮ್ಮ ಆಜಬ್ಬಾನಾಗ ಒಂದು ಸನ್ಮಾನ ಜೊತೆಯಲ್ಲಿ ಅದು ಜನರಿಗೆ ಒಂದು ಜನಜಾಗೃತಿ ಮೂಡಿಸುವಂಥ ಒಂದು ಕಾರ್ಯಕ್ರಮ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅವರ ವ್ಯಕ್ತಿಯನ್ನು ಒಬ್ಬ ಸನ್ಮಾನ ಮಾಡೋ ಜೊತೆಯಲ್ಲಿ ಎಲ್ಲ ಯುವಕರು ಸಕಾರಾತ್ಮಕವಾದ ಚಿಂತನೆಯಲ್ಲಿ ಒಬ್ಬನಿಗೆ ನಾವು ಸಹಕಾರ ಮಾಡಿಕೊಂಡು ಸಣ್ಣ ಪ್ರೀತಿಯಿಂದ ಅತ್ಯಂತ ತಾಳ್ಮೆಯಿಂದ ಅವಮಾನ, ದೂಷಣೆಗಳು, ಆರೋಪಗಳು ಬಹುಶಃ ಆಜಬ್ಬ ಏನು ಕಡಿಮೆ ಆಗಲಿಲ್ಲ. ನಮ್ಮ ಕೂಡ ಅಷ್ಟೇ, ಯಾರು ಕೂಡ ಕಡಿಮೆ ಆಗಲಿಲ್ಲ. ಅದರಲ್ಲಿ ಯಾರಿಗೂ ತಾಳ್ಮೆ ಕೆಡಲಿಲ್ಲ. ಆದ ಕಾರಣ ಜನಸಾಮಾನ್ಯ ಯುವಕರಿಗೆ ನಿಮಗೆ ಅವಮಾನ, ದೂಷಣೆ, ಕೋಪ ಯಾರದು ಮಾಡಿದರೂ ಕೂಡ ನೀವು ಮಾತ್ರ ಯಾವ ವ್ಯಕ್ತಿತ್ವ ಇರಬೇಕಂತ ಹೇಳಿದರೆ ಅದು ಆಜಬ್ಬಕ್ಕನವರ ವ್ಯಕ್ತಿತ್ವ ನಿಮ್ಮಲ್ಲಿ ಬರಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದು ಎಲ್ಲ ಧರ್ಮದ ಸಾರಾಂಶ ಕೂಡ ಇವತ್ತು ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ನಾನು ದೀರ್ಘವಾಗಿ ಮಾತಾಡದೆ ಬಹುಶಃ ಬೇರೆ ಬೇರೆ ಕಾರ್ಯಕ್ರಮ ಅಂತ ಕಾರಣ ಬಹುಶಃ ಇಲ್ಲಿ ನಮಗೆ ಸ್ಥಳಾವಕಾಶ ಮಾಡಿಕೊಂಡಂಥ ನೆಲ್ಲಿ ಫೆರ್ನಾಂಡಿಸ್, ಸ್ಯಾಟೋನಿ, ಆ್ಯಂಟೋನಿ, ಮಸ್ಕರೆನೆಸ್ ಮತ್ತು ಎಲ್ಲ ಅವರ ಕುಟುಂಬಸ್ಥರಿಗೂ ಹಿರಿಯರಿಗೂ ಸರ್ವರ ಪರವಾಗಿ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ನಿಮ್ಗೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸಿ ಹಾಜಬ್ಬನವರು ಇನ್ನಷ್ಟು ದೊಡ್ಡಕ್ಕೆ ಅವರ ಸೇವೆ ಬರಲಿ, ಈ ಸಾಮಾಜಿಕ ಬೇರೆ ಪ್ರಶಸ್ತಿ ಬರಲಿ. ಹಾಜಬ್ಬನವರ ಜೊತೆಯಲ್ಲಿ ನಮ್ಮ ಜಿಲ್ಲೆಗೆ ಮತ್ತು ಕರಾವಳಿ ಗೌರವ ತಂದಂಥ BM ಹೆಗ್ಡೆ ಅವರು ಪದ್ಮಭೂಷಣ ಪ್ರಶಸ್ತಿ ಆಗಿದ್ದಾರೆ. ಅದೇ ರೀತಿ ಗೌರವ ನಮ್ಮ ಪೇಜೋ ಸ್ವಾಮೀಜಿ ಯಾರು ಅಗಲಿದ್ದಾರೆ ಅವರಿಗೆ ಮರಣೋತ್ತರ ಪ್ರಶಸ್ತಿ ನೀಡಿದ್ದಾರೆ. ಎಲ್ಲ ಹಾಜಬ್ಬನ ಇವತ್ತು ಕಾರ್ಯ ಎಲ್ಲರೂ ಇವತ್ತು ಅಭಿನಂದಿಸಲು ಇಚ್ಛಿಸ್ತೇನೆ ಹೇಳಲಿಕ್ಕೆ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.
ನನ್ನ ಶಾಸಕರು ಹತ್ರ ನನ್ನ ಮಂಜನಾಡಿ ಗ್ರಾಮದಲ್ಲಿ ಅರೆಕಲ ಗೀಲ ಹುಟ್ಟಿ ಒಡೆತನಲ್ಲಿ ಹುಟ್ಟಿದವನು. ಮಂಜನಾಡಿ ಗ್ರಾಮ ಅತ್ಯಂತ ಗೌರವದ ಗ್ರಾಮ. ಮಹಮ್ಮದ್ ಆಚಾರ್ಯ 50ನೇ ಶತಮಾನದಲ್ಲಿ ಹುಟ್ಟಿದ ಗ್ರಾಮ. ಈ ಗ್ರಾಮದೆಲ್ಲ ಕೂಡ ಹಲವಾರು ಕಾರ್ಯಕರ್ತರಿದ್ದಾರೆ, ದೊಡ್ಡವರು ಇದ್ದಾರೆ, ಶ್ರೀಮಂತರು. ನನ್ನ ಶಾಸಕರಿಗೆ ನಾನು ಅರೆಕಲದ ಹುಟ್ಟಿ ಸಮಯ ಕಲ್ತೀನಿ. ಏಕೆಂದರೆ ನನ್ನನ್ನು ಆಗಲೇ ಹೇಳಿದ್ದಾರೆ, ನನ್ನ ಪರಿಸ್ಥಿತಿ ಹೀಗೆ ಮುಟ್ಟಿದೆ. ನನ್ನ ಮನೆಗೆ ಶಾಸಕರು 2000 ಮುಂದೆ ನವೆಂಬರ್ 10ಕ್ಕೆ ಬೆಳಿಗ್ಗೆ ಭೇಟಿ ಕೊಡುವ ಸಂದರ್ಭದಲ್ಲಿ ನಮ್ಮ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು ಮಾಲಾರು ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರು ಭೇಟಿ ಕೊಡುವ ನಾನು ಹೆಮ್ಮೆ ಪಟ್ಟೆ. ಅದರ ನಂತರ ಮಂಜಾನಿ ಕೆರಿಮ ಅವರು ಬಂದಿದ್ದರು. ಇವತ್ತು ಅದೇ ಶಾಸಕರು ನನ್ನ ಮನೆಗೆ 10 ಗಂಟೆ 50 ಮಿನಿಟ್ ನನ್ನ ಗ್ರಾಮದ ಎಲ್ಲ ನಾಗರಿಕರನ್ನು ನನ್ನ ಸಾಲು ವಹಿಸಿದರು. ಅದರ ನಂತರ ಬಂದದ್ದು ಲಕ್ಷಾಂತರ ಒಂದು ನಿಸಳಾದ ಮನಸ್ಸಿನ ಎಣಪೈ ಅದೆಲ್ಲ ಕೊಂಚ ಆಚೆ ಬಂದವರು. ಅದರ ನಂತರ ನನಗೆ ಯಾವುದು ಕೊಟ್ಟರು ಯಾವುದು ಕೊಟ್ಟಿಲ್ಲ. ಸನ್ಮಾನ್ಯ ಶಾಸಕರೇ, ಇವತ್ತು ನಿಮಗೆ ನಾನು ಸುರನಾಗಿದ್ದೇನೆ. ನಿಮ್ಮ ತಂದೆಯಲ್ಲಿ ಪಾಲ್ವಾದಲ್ಲಿ ಇದ್ದೆ, ಅವರು ನನ್ನನ್ನು ಬಿಟ್ಟು ಹೋದರು. ನನ್ನ ತಂದೆ ಕೊಡಬೇಕು ನಿಮ್ಮ ಸ್ವಂತಿಗೆ ನಾನು ಮರಣಿ ಮಂಜನಾಡಿ ಇತ್ತು ಅಂದರೆ ಮಂಜನಾಡಿ ಈ ಸಂದರ್ಭದಲ್ಲಿ ನಾನು ಸನ್ಮಾನಕ್ಕೆ ನಿಮ್ಮ ಶಾಸಕರು ಸಮಯ ಕಲ್ತಾನೆ. ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆಯಲ್ಲಿ ಒಂದು ಗಂಟೆ ನಿಮ್ಮ ಆಲಿಪಿಂಜ ಪಾರೆ ಇದ್ದಾರೆ. ನನ್ನನ್ನು 50 ವರ್ಷ ಮುಂಡ ಕಂಡವರು ಎಲ್ಲ ಈ ನಾಗರಿಕರೇ. ಮಂಜನಾಡಿ ಮಮದಾಜರ ಮಗ ಇದ್ದಾರೆ, ಕೆರಿಮ್ ಇದ್ದಾರೆ. ನಿಮಗೆಲ್ಲ ಕಾಯಿಸಿ ನನಗೆ ಅವಕಾಶ ಕೊಟ್ಟದಕ್ಕೆ ಕೂಡ ನಮಗೆ ತಾಳ್ಮೆಗಾಗಿ ತಮ್ಮ ಸಹಕಾರ ಕೊಟ್ಟಿದ್ದಾರೆ. ನಿಮ್ಮ ಗೌದಿಯಲ್ಲಿ 16 ವರ್ಷ ನಿಮ್ಮ ಗೌದಿಯಲ್ಲಿ 1 ಲಕ್ಷ ಕೊಟ್ಟು ಇವತ್ತು ಕೂಡ ಅದನ್ನು ಈಗ ನೋಡಿ ಬಂದು 1 ಲಕ್ಷ ಕೊಟ್ಟು ನಿಮ್ಮ 16 ವರ್ಷ ಮುಂದೆ ಅಂಬೆಮಲ್ಲ ಸುಬ್ಬಾರ ಮಾರ್ಗ ಮಾಡಿದ್ರೆ ನನಗೆ ಆಗುವಂತ ಪ್ರೊಸೆಸ್ ಮಾಡೋದು ಬಹಳಷ್ಟು ಜನ ಇದ್ದಾರೆ. ಅವ್ರಿಗೆ ನಾವು ಸನ್ಮಾನ ಮಾಡಲಿಕ್ಕಿದ್ದೇವೆ. ಸೊ ದರ್ಬಾರಲ್ಲಿ ಕೂತ್ಕೊಳ್ಳಿ ಬನ್ನಿ. ಕೊಟ್ಟಂತಹ ಈ ಮನೆ ವಾರಸರಾಗಿರುವಂತಹ ನಮಗೆಲ್ಲ ಗೌರವ ನೆಲ್ಲಿ ಫೆರ್ನಾಂಡಿಸ್ ಮತ್ತು ಅವರ ಕುಟುಂಬಸ್ಥರಿಗೆ ಎಲ್ಲರ ಪರವಾಗಿ ನಾವು ವಿಶೇಷವಾಗಿ ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ಎಲ್ಲ ನಮ್ಮ ಯೂತ್ ಕಾಂಗ್ರೆಸ್, ವಲಯ ಕಾಂಗ್ರೆಸ್, ಕಲ್ಕಟ್ಟ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪರವಾಗಿ ನಾವು ಇವತ್ತು ಗೌರವ ಅರ್ಪಿಸಲಿಕ್ಕಿದೆ. ಬನ್ನಿ. ಈಗ ಗ್ರಾಮದ ಮಹಿಳಾ ಅಧ್ಯಕ್ಷೆಯಾಗಿ ನೆಲ್ಲಿ ಫೆರ್ನಾಂಡಿಸ್ ಇವರನ್ನು ನಾವು ಆಯ್ಕೆ ಮಾಡ್ತಾ ಇದ್ದೇವೆ. ಅವರಿಗೆ, ಅಣ್ಣ ತಮ್ಮ, ದೊಡ್ಡವರಿಗೆ, ಚಿಕ್ಕವರಿಗೆ ಎಲ್ಲರಿಗೂ ಥ್ಯಾಂಕ್ ಯು. ಮತ್ತು ಫಸ್ಟ್ ನಾನು ದೇವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇವತ್ತು ಶುಕ್ರವಾರ ಒಳ್ಳೆಯ ದಿವಸ. ನನ್ನನ್ನು ಅಚಾನಕ್ ಆಗಿ ಸಡನ್ ಆಗಿ ಇವರು ನನ್ನನ್ನು ಗ್ರಾಮದ ಅಧ್ಯಕ್ಷೆಯಾಗಿ ಆಯ್ಕೆ ಹೌದು, ಪ್ಲಸ್ ಇಂದಿರಾ ಗಾಂಧಿ ಅವರ ಜನ್ಮದಿನ, ಅವರ ಆಶೀರ್ವಾದ, ಅವರ ದೇವರಲ್ಲಿ ಬೇಡಿ ನನಗೆ ಕಳಿಸಿದ್ದಾರೆ. ಯಾರಿಗೆ ಗೊತ್ತಿಲ್ಲ, ಸಡನ್ ಆಗಿ ಇವರು ಹೇಳಿದ್ರು ಎಲ್ಲರೂ ಬಂದು ನೀವು ಅಧ್ಯಕ್ಷೆಯಾಗಿ ನಿಲ್ಲಬೇಕು ಅಂತೇಳಿ. ಅದಕ್ಕೆ ನಾನು ಆಚೆ ಈಚೆ ನೋಡಿದೆ, ಎಸ್ ಅಂತ ಹೇಳಿದ್ದೇನೆ. ಮುಂದಿನದು ಎಲ್ಲ ನಿಮ್ಮ ಕೈಯಲ್ಲಿದೆ. ನಮಗೆ ಸಹಕರಿಸಿ ಆದಷ್ಟು ಮುಂದೆ ತರಬೇಕು. ಇಶಾಲ್ಲ ಹಾಗೆ. ಮತ್ತೆ ಇವತ್ತು ನನಗೆ ತುಂಬ ಖುಷಿ ಆಗ್ತದೆ, ಎಂತ ಮಾತಾಡ್ಬೇಕಂತ ಹೇಳಿ ಗೊತ್ತಾಗುದಿಲ್ಲ. ಮತ್ತು ಕೊನೆಯದಾಗಿ ಬಂದವರಿಗೆ, ನಿಮಗೆ ಎಲ್ಲರಿಗೂ ನಮ್ಮ ಮೇಲೆ ಪ್ರೀತಿ ಇಟ್ಟು, ನಮ್ಮ ಕಾಂಗ್ರೆಸ್ಸಿನ ಮೇಲೆ ಪ್ರೀತಿ ಇಟ್ಟು ಬಂದವರಿಗೆ ಎಲ್ಲರಿಗೂ ಧನ್ಯವಾದಗಳು.